ಎಲ್ರಿಗೂ ನಮಸ್ಕಾರ, ಮಾತರ್ಗಳ ನಮಸ್ಕಾರ. ನನ್ನ ಹೆಸರು ನಕುಲ್ ಅಭ್ಯಂಕರ್ ಅಂತ. ತಾರೇಂದ್ರ ಶೆಟ್ಟಿಗಾರ್ ಸರ್ ಅವರು ನನ್ನ ಬಹಳ ಒಳ್ಳೆ ಸ್ನೇಹಿತರು. ಈ ಲಾಕ್ಡೌನ್ ಟೈಮಲ್ಲಿ ಕೆಲವೊಂದಷ್ಟು ಹಾಡುಗಳನ್ನು ಬರೆದು ಅವರು ನನಗೆ ಫೋನ್ ಮಾಡಿದರು. ನಕುಲ್ ಅವರೇ, ನಾನು ಇಷ್ಟು ಹಾಡುಗಳನ್ನು ಬರೆದಿದ್ದೀನಿ, ಇದಕ್ಕೆ ಏನಾದರೂ ಸಂಗೀತವನ್ನು ನೀಡಿ ಜೀವ ತುಂಬಿಸ್ಬೋದಾ ಅಂತ ಕೇಳಿದರು. ಕನ್ನಡದಲ್ಲಿ ಮಂಗಳಮೂರ್ತಿ ಅಂತ ಹಾಗೂ ತುಳುವಲ್ಲಿ ಸಿರಿಗೆಂಡೆ ಅಂತ. ಈ ಪ್ರಾಜೆಕ್ಟಿಗೆ ಸಂಗೀತ ಸಂಯೋಜನೆ ಯಾರು ಮಾಡೋದು ಅಂತ ಬಂದಾಗ ನಾನು ಹೇಳಿದೆ, ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಗಿರಿಧರ್ ದಿವಾನ್ ಅವರಿದ್ದಾರೆ. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ರೈಟ್ ನಾವು ಆಲ್ಬಮ್ ಕಾಂಪೋಸಿಷನ್ ಮುಗಿದಿದೆ, 12 ಹಾಡುಗಳು ಮುಗಿದಿವೆ. ಪ್ರತಿಯೊಂದು ಆಲ್ಬಮಲ್ಲೂ 6 ಹಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಬಂದಿದೆ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಪ್ರಾಜೆಕ್ಟಲ್ಲಿ ಮ್ಯೂಸಿಕ್ ಕೋಆರ್ಡಿನೇಷನ್, ಮ್ಯೂಸಿಕ್ ಪ್ರೋಗ್ರಾಮಿಂಗ್, ಪ್ರೊಡಕ್ಷನ್ ಮತ್ತು ಕೆಲವೊಂದಷ್ಟು ಹಾಡುಗಳನ್ನು ಹಾಡ್ತಾ ಇದ್ದೇನೆ. ನಾನಲ್ಲದೆ ಕನ್ನಡದ ಹಾಗೂ ತುಳುನಾಡಿನ ಖ್ಯಾತ ಗಾಯಕರು ಕೂಡ ಈ ಆಲ್ಬಮಲ್ಲಿ ಹಾಡ್ತಾರೆ. ಸೊ ಇಟ್ಸ್ ಗೋನ್ ಟು ಬಿ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಲ್ಬಮ್ ಫಾರ್ ಯು ಆಲ್. ಆಲ್ಬಮ್ಸ್ ಇನ್ಫ್ಯಾಕ್ಟ್ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನ ಫಾಲೋ ಮಾಡಿ, ನಾವು ಅಪ್ಡೇಟ್ಸ್ ಹಾಕ್ತಾ ಇರ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆ ಇದೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್ ಲೈಕ್ ದಿಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರಿಗೂ ನಮಸ್ಕಾರ. ನಾನು ಸಿದ್ಧಾರ್ಥ ಬೆಳ್ಮಣ್ಣು. ಇವತ್ತು ಗ್ರೇ 18 ಸ್ಟುಡಿಯೋಸಲ್ಲಿ ನಾನು ಒಂದು ಡಿವೋಷ್ನಲ್ ಆಲ್ಬಮ್ ಮಂಗಳಮೂರ್ತಿ ಅಂತ ಆ ಒಂದು ಆಲ್ಬಮ್ಗೆ ಹಾಡಿದ್ದೀನಿ. ಇದು ಬಂದು ಕುವೈತ್ನ ಪಿ ತಾರೇಂದ್ರ ಶೆಟ್ಟಿಗಾರ್ ಅವರು ರಚನೆ ಮಾಡಿದ್ದಾರೆ. ಹಾಗೆ ಅವರ ಪ್ರೊಡಕ್ಷನಲ್ಲಿ ಬರ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಧ್ವನಿ ಸುರುಳಿ ಬಿಡುಗಡೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೇಳಿ ಪ್ರೋತ್ಸಾಹಿಸಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನ್ ಹೊಳ್ಳ. ತಾರೇಂದ್ರ ಪಿ ಶೆಟ್ಟಿಗಾರ್ ಅವರು ರಚಿಸಿ ಹಾಗೂ ಪ್ರೊಡ್ಯೂಸ್ ಮಾಡಿದಂಥ ಸಿರಿಗೆಂಡೆ ಎಂಬಂಥ ಒಂದು ತುಳು ಆಲ್ಬಮ್ಗೆ ನಾನೊಂದು ಹಾಡಿದ್ದೇನೆ. ಸೊ ಇದನ್ನು ನಕುಲ್ ಅಭ್ಯಂಕರ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಅತಿ ಅದ್ಭುತವಾಗಿ ಬಂದಿದೆ. ಸೊ ಆ್ಯಂಡ್ ಇದು ಸದ್ಯದಲ್ಲೇ ರಿಲೀಸ್ ಆಗಲಿದೆ ನಿಮ್ಮ ಮುಂದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ನೋಡಿ, ಆನಂದಿಸಿ. ಥ್ಯಾಂಕ್ ಯು ಸರ್.